ಕಾರ್ಕಳ ತಾಲೂಕಿನ ಮರಣೆ ಗ್ರಾಮದ ಅಜೆಕಾರು ಪೊಲೀಸ್ ಠಾಣಾ ವ್ಯಾಪ್ತಿಯ ದೆಪ್ಪುತ್ತೆ ನಿವಾಸಿ ಬಾಲಕೃಷ್ಣ ಪೂಜಾರಿ ಅವರನ್ನು ಅವರ ಪತ್ನಿ ಪ್ರತಿಮಾ ಹಾಗೂ ಆಕೆಯ ಪ್ರಿಯಕರ ದಿಲೀಪ್ ಹೆಗ್ಡೆ ಕೊಲೆ ಮಾಡಿದ್ದಾರೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಬಾಲಕೃಷ್ಣ ಪೂಜಾರಿಯ ಕುಟುಂಬಿಕರು ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಪ್ರತಿಮಾಳ ಸಹೋದರ ಸಂದೀಪ್ ಪೂಜಾರಿ ಸಹಿತ ಬಾಲಕೃಷ್ಣ ಪೂಜಾರಿಯ ಕುಟುಂಬಿಕರು ಸೋಮವಾರ ಕಾರ್ಕಳದ ಪ್ರಕಾಶ್ ಹೋಟೆಲ್ನಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮೃತರ ಸಂಬಂಧಿ ಸಹೋದರ ಪ್ರಕಾಶ್ ಪೂಜಾರಿ ಆರೋಪಿ ಪ್ರತಿಮಾಳಿಗೆ ಮತ್ತು ಆಕೆಯ ಪ್ರಿಯಕರ ದಿಲೀಪ್ ಹೆಗ್ಡೆಗೆ ಜೀವಾವಧಿ ಶಿಕ್ಷೆಯಾಗಬೇಕು. ದಿಲೀಪ್ ಹೆಗ್ಡೆಯನ್ನು ಹಣಬಲದಲ್ಲಿ ಬಚಾವ್ ಮಾಡಲು ಪೊಲೀಸರು ಸಹಕರಿಸುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಆದ್ರಿಂದ ತನಿಖೆಯನ್ನು ಚುರುಕುಗೊಳಿಸುವಂತೆ ಕೂಡಲೇ ಎಸ್ಪಿ ಅವರಿಗೆ ಮನವಿಯನ್ನು ನೀಡಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಮಾಳ ಸಹೋದರ ಸಂದೀಪ್ ಪೂಜಾರಿ ತನ್ನ ತಂಗಿ ಮಾಡಿದ ಘೋರ ಅಪರಾಧಕ್ಕೆ ಆಕೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು ಎಂದಿದ್ದಾರೆ. ಹೌದು, ಪೊಲೀಸರು ಕರ್ಕೊಂಡು ಲವ್ ಮಾಡ್ತಿದ್ರು, ಮುಚ್ಚಳಿಕೆ ಬರ್ಸಿ ಬಿಟ್ಟಿದ್ದಾರೆ ಅಂತ ಹೇಳಿ ಅಲ್ಲೇ ಬೇಕು ಅಂತ ಹೇಳಿದಾಗ ನಿಮ್ಗೆ ಯಾಕೆ ಅದ್ರ ಬಗ್ಗೆ ಅವ್ರ ಬಗ್ಗೆ ಈ ತರ ಅನಾರೋಗ್ಯ ಆದಾಗ ಯಾಕೆ ಬರ್ಲಿಲ್ಲ? ಅವರ ಅಣ್ಣನ ಹತ್ರ ಪ್ರಾಮಿಸ್ ತಗೊಂಡಿದ್ದಾರೆ. ಹಾಗಾಗಿ ಅವ್ರು ಯಾರಿಗೂ ಹೇಳದ ರೀತಿಯಲ್ಲಿ ಗುಟ್ಟಾಗಿ ಇಟ್ಟಿದ್ದಾರೆ. ಫ್ಯಾಮಿಲಿಯಲ್ಲಿ ಅವ್ರದ್ದು ಅಂತಂದ್ರೆ ಸ್ವಲ್ಪ ಡಿಫರೆಂಟ್, ಅವರು ಸ್ವಲ್ಪ ಪ್ರೆಸ್ಟೇಜ್ ಅಲ್ಲಿ ಇದ್ದವರು. ಹಾಗಾಗಿ ಯಾರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಮತ್ತೆ ಏನಾದ್ರು ಸಮಸ್ಯೆ ಆದ್ರೆ ಮಕ್ಕಳಿಗೆ ಮತ್ತೆ ಅಲ್ಲಿ ಸಮಸ್ಯೆ ಆಗ್ತದೆ ಎನ್ನುವ ಅವರ ಒಂದು ತಲೆಯಲ್ಲಿತ್ತು. ಹಾಗಾಗಿ ಅದನ್ನು ಗುಟ್ಟಾಗಿ ಇತ್ತು. 2 ವರ್ಷಗಳ ಹಿಂದೆ ಲವ್ ಇತ್ತು. ಹೌದು, ಖಂಡಿತ ಇಲ್ಲ, ಅವರು ಒಂದು ಕಡೆ ಸಂದರ್ಶನದಲ್ಲಿ ಹೇಳಿದ್ದಾರೆ, ಅವರ ತಾಯಿ ಅವರ ಸೊಸೆ ಊರಿನವರು ಬಂದಾಗ ಕಂಪ್ಲೇಂಟ್ ಕೊಟ್ಟು ಸೊಸೆ ಸರಿ ಇಲ್ಲ, ಹಾಗೆ ಯಾಕೆ ನೀವು ಕ್ರಮ ತಗೊಳ್ಳಿ ಅಲ್ಲ. ಅವಾಗ ಅಲ್ಲಿ ಹೇಳಿದ್ದು ಹೌದು, ಅವರ ಚಿಕ್ಕಮ್ಮನ ಹತ್ರ ಒಬ್ಬ ಹೆಂಗಸು ಹೇಳಿದ್ದಾರೆ,